ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಮಹಾಕಾವ್ಯದಲ್ಲಿ ಬರೆದ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೋಗುವ ಸಮಯದಲ್ಲಿ ಜಟಾಯು ಎಂಬ ಪಕ್ಷಿಯು ಅವನನ್ನು ತಡೆಯಲು ಪ್ರಯತ್ನ ಮಾಡುತ್ತದೆ. ಈ ಮಧ್ಯೆ ರಾವಣ ಹಾಗೂ ಜಟಾಯು ಪಕ್ಷಿಯ ನಡುವೆ ಮಹಾಯುದ್ಧವೇ ನಡೆಯುತ್ತದೆ. ಈ ಸಂದರ್ಭದಲ್ಲಿ ರಾವಣ ಜಟಾಯು ಪಕ್ಷಿಯ ಒಂದು ರೆಕ್ಕೆಯನ್ನೇ ಕತ್ತರಿಸಿ ಬಿಡುತ್ತಾನೆ. ಇದಾದ ನಂತರ ರಾವಣ ಸೀತೆಯನ್ನು ಕರೆದುಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಹೋಗುತ್ತಾನೆ. ಅದೇ ಸಂದರ್ಭದಲ್ಲಿ ಜಟಾಯು ಪಕ್ಷಿಯು ಕತ್ತರಿಸಿದ ರೆಕ್ಕೆಯೊಂದಿಗೆ ಅದು ರಾಮ ಹಾಗೂ ಲಕ್ಷ್ಮಣನನ್ನು ಕಾಯುತ್ತಾ ಇರುತ್ತದೆ. ಅದಕ್ಕಾಗಿಯೇ ಜೀವವನ್ನು ಹಿಡಿದುಕೊಂಡು ಕೂತಿರುತ್ತದೆ. ಈ ಸಂದರ್ಭದಲ್ಲಿ ರಾಮ ಹಾಗೂ ಲಕ್ಷ್ಮಣ ಅದೇ ದಾರಿಯಲ್ಲಿ ಹಾದು ಹೋಗುವಾಗ ಜಟಾಯು ಪಕ್ಷಿಯನ್ನು ಕಂಡು ಅದಕ್ಕೆ ಔಷಧ ಉಪಚಾರವನ್ನು ಕೂಡ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಜಟಾಯು ಪಕ್ಷಿಯು ಸೀತೆ ಹಾಗೂ ರಾವಣರ ಬಗ್ಗೆ ಹೇಳುತ್ತದೆ. ರಾವಣ ಸೀತೆಯನ್ನು ಇದೇ ಮಾರ್ಗವಾಗಿ ದಕ್ಷಿಣದ ಕಡೆಗೆ ಹೋಗಿದ್ದಾನೆ ಎಂದು ಹೇಳುತ್ತದೆ. ಅಂತೆಯೇ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಈಗ ಒಂದು ವಿಶ್ವದ ಅತಿ ದೊಡ್ಡ ಜಟಾಯು ಪಾರ್ಕ್ ಅಂದರೆ ಥೀಮ್ ಪಾರ್ಕ್ ಅನ್ನು ಕಟ್ಟಲಾಗಿದೆ. ಅದು ಎಲ್ಲಿದೆ, ಅದು ಹೇಗಿದೆ, ಎಷ್ಟು ದೊಡ್ಡದಾಗಿದೆ, ಯಾಕೆ ಈ ಪಾರ್ಕನ್ನು ಕಟ್ಟಲಾಗಿದೆ, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಜಟಾಯು ಪಕ್ಷಿಯ ಸ್ಮರಣಾರ್ಥವಾಗಿಯೇ ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯ ಚಡಯಮಂಗಲಂ ಎಂಬ ಪ್ರದೇಶದಲ್ಲಿ ಜಟಾಯು ಅರ್ತ್ ಸೆಂಟರ್ ಅನ್ನು ಕಟ್ಟಲಾಗಿದೆ. ಈ ಅದ್ಭುತ ಉದ್ಯಾನವ ಸುಮಾರು 65 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಲಾಗಿದೆ. ಇದು ಜಟಾಯುವಿನ ದೈತ್ಯ ಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಪಕ್ಷಿಯಗೋಸ್ಕರ ವಿಶ್ವದಲ್ಲಿ ಕಟ್ಟಲಾದಂತಹ ಒಂದು ಅದ್ಭುತ ಪ್ರತಿಮೆ ಹಾಗೂ ಅತಿ ದೊಡ್ಡ ಪ್ರತಿಮೆ ಇದಾಗಿದೆ. ಅದಕ್ಕೆ ಇದನ್ನ ಜಟಾಯು ಪಾರ್ಕ್ ಎಂದೇ ಕರೆಯಲಾಗುತ್ತದೆ. ರಾಮಾಯಣದ ಮಹಾಕಾವ್ಯವನ್ನು ಗಮನದಲ್ಲಿಟ್ಟುಕೊಂಡೇ ಈ ಪ್ರತಿಮೆಯನ್ನು ಕಟ್ಟಲಾಗಿದೆ. ಇದರ ಪ್ರಕಾರ ಜಟಾಯು ಪಕ್ಷಿಯು ಕತ್ತರಿಸಿದ ಹಾಗೆ ಈ ಪ್ರತಿಮೆ ಕಾಣುತ್ತದೆ. ಜೊತೆಗೆ ಕತ್ತರಿಸಿದ ರೆಕ್ಕೆ ಕೂಡ ಇದರಲ್ಲಿ ಹೆಣೆಯಲಾಗಿದೆ. ಈ ಅದ್ಭುತ ಶಿಲೆಯು ಜಟಾಯು ತನ್ನ ಕೊನೆಯ ಉಸಿರನ್ನು ಇಳಿದುಕೊಂಡ ಸ್ಥಳದಲ್ಲೇ ಇದನ್ನು ಕಟ್ಟಲಾಗಿದೆ. ಈ ದೈತ್ಯಾಕಾರ ಪ್ರತಿಮೆ ಅಗಲ ಸುಮಾರು 150 ಅಡಿಗಳಾದರೆ ಈ ಪ್ರತಿಮೆಯ ಎತ್ತರ ಸುಮಾರು 70 ಅಡಿಯಾಗಿದೆ. ಹಾಗೆಯೇ ಜಟಾಯು ಪಕ್ಷಿಯ ಉದ್ದ ಸುಮಾರು 200 ಅಡಿಯಾಗಿದೆ. ಈ ಥೀಮ್ ಪಾರ್ಕ್ನ ಸುತ್ತಳತೆ ಸುಮಾರು 30,000 ಸ್ಕ್ವೇರ್ ಫೀಟ್ನಲ್ಲಿ ಹರಡಿದೆ. ಇಷ್ಟೊಂದು ಜಾಗದಲ್ಲಿ ಸುಮಾರು 14 ಟೆನ್ನಿಸ್ ಕೋರ್ಟ್ಗಳನ್ನೇ ಕಟ್ಟಬಹುದೆಂದು ಹೇಳಲಾಗುತ್ತಿದೆ. ಈ ಅದ್ಭುತ ಪಕ್ಷಿಯ ಪ್ರತಿಮೆಯನ್ನು ಕಟ್ಟಲು ಬರೋಬ್ಬರಿ 10 ವರ್ಷಗಳ ಕಾಲ ಬೇಕಾಯಿತು. ಈ ಪ್ರತಿಮೆ ಸಮುದ್ರ ಮಟ್ಟಕ್ಕಿಂತ ಸುಮಾರು 1200 ಅಡಿಗಳಷ್ಟು ಮೇಲಿದೆ. ಈ ಜಟಾಯು ಪಕ್ಷಿಯ ಕಟ್ಟಿರುವ ಈ ಪ್ರತಿಮೆಯ ಗುಡ್ಡವನ್ನು ಜಟಾಯು ರಾಕ್ ಎಂದೇ ಕರೆಯಲಾಗುತ್ತದೆ. ಇಲ್ಲಿಯ ಸ್ಥಳೀಯರ ಪ್ರಕಾರ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರುವ ಜಟಾಯು ಪಕ್ಷಿಯು ಗಾಯವಾಗಿ ಬಿದ್ದಂತಹ ಸ್ಥಳವೇ ಇದಾಗಿತ್ತು ಎಂದು ನಂಬಲಾಗಿದೆ. ಇದೇ ಕಾರಣ ಚಲನಚಿತ್ರ ನಿರ್ಮಾಪಕ ಹಾಗೂ ವಾಸ್ತುಶಿಲ್ಪಿ ರಾಜೀವ್ ಅಂಚಲ್ ಈ ಬೆಟ್ಟವನ್ನೇ ಸೆಲೆಕ್ಟ್ ಮಾಡಿ ಈ ಬೆಟ್ಟದ ಮೇಲೆ ಅಪ್ರತಿಮ ಪ್ರತಿಮೆಯನ್ನು ಕಟ್ಟಿದ್ದಾರೆ. ಮಹಿಳೆಯ ಸುರಕ್ಷತೆಗೋಸ್ಕರ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಹಾಗೂ ನಾವುಗಳು ನಡೆಸುತ್ತಾ ಇದ್ದೇವೆ. ಆದರೆ ರಾಮಾಯಣದ ಕಾಲದಲ್ಲಿಯೇ ಜಟಾಯು ಪಕ್ಷಿಯು ಮಹಿಳೆಯ ಸುರಕ್ಷೆಗೋಸ್ಕರ ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟಿತ್ತು. ಅಂದರೆ ಸೀತೆಯನ್ನು ರಾವಣನಿಂದ ಉಳಿಸಲು ಯುದ್ಧವೇ ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿತ್ತು. ಇದೇ ಕಾರಣ ಈ ಜಟಾಯು ಪಾರ್ಕ್ನಲ್ಲಿ 90% ಜನರು ಹೆಣ್ಣು ಮಕ್ಕಳಾಗಿದ್ದಾರೆ. ಈ ಅದ್ಭುತ ಪ್ರತಿಮೆಯನ್ನು ಕಟ್ಟಲು ಹಲವಾರು ಸವಾಲುಗಳಿದ್ದವು, ಹಲವಾರು ಚಾಲೆಂಜಸ್ಗಳಿದ್ದವು.
ಏಕೆಂದರೆ ಈ ಬೆಟ್ಟದ ತುದಿ ರಸ್ತೆಯಿಂದ ಸುಮಾರು 400 ಅಡಿಗಳಷ್ಟು ಮೇಲಿತ್ತು. ಇದೇ ಕಾರಣಕ್ಕೆ ಈ ಪ್ರತಿಮೆಯನ್ನು ಕಟ್ಟಲು ಬೇಕಾಗುವ ಸಾಮಗ್ರಿಗಳು ಕೆಳಗಿನಿಂದ ಮೇಲೆ ತರಲು ದೊಡ್ಡ ಸಾಹಸವೇ ಪಡಬೇಕಾಗಿತ್ತು. ವಿಶೇಷವಾಗಿ ಒಂದು ಕ್ರೇನನ್ನು ಕೂಡ ಬಳಕೆ ಮಾಡಲಾಯಿತು. ಇದರ ಮೂಲಕ ಸಿಮೆಂಟು, ಮರಳು, ಜಲ್ಲಿ ಹಾಗೂ ಇತರೆ ಕಟ್ಟಡ ಸಾಮಗ್ರಿಗಳನ್ನು ಇದರ ಮೂಲಕವೇ ತರಲಾಯಿತು. ಈ ಅಪ್ರತಿಮ ಜಟಾಯು ಪ್ರತಿಮೆ ಕಲ್ಲು ಹಾಗೂ ಕಾಂಕ್ರೀಟ್ ಮೂಲಕವೇ ಸಂಪೂರ್ಣವಾಗಿ ಕಟ್ಟಲಾಗಿದೆ. ಈ ಜಟಾಯು ಥೀಮ್ ಪಾರ್ಕ್ನಲ್ಲಿ ಸುಮಾರು 15,000 ಜನರಿಗೆ ಓಡಾಡಲು ಅವಕಾಶ ಮಾಡಿಕೊಡಲಾಗಿದೆ. ಈ ಜಟಾಯು ಪಾರ್ಕ್ನಲ್ಲಿ ಆಡಿಯೋ ವಿಜುವಲ್ ಮ್ಯೂಸಿಯಂ ಕೂಡ ಇದೆ. ಈ ಮ್ಯೂಸಿಯಂ ಒಳಗೆ ಒಂದು ಬಾರಿಗೆ ಸುಮಾರು 900ರಿಂದ 1000 ಜನರು ಕೂತುಕೊಳ್ಳುವ ಅವಕಾಶ ಕೂಡ ಇದೆ. 50 ಜನ ಕೂತುಕೊಂಡು ನೋಡುವಂತಹ 3D ಥಿಯೇಟರ್ ಕೂಡ ಇದೆ. ಈ ಥಿಯೇಟರ್ನಲ್ಲಿ ಜಟಾಯು ಬಗ್ಗೆ ಚಲನಚಿತ್ರವನ್ನು 3D ಇಫೆಕ್ಟ್ ಮೂಲಕ ತೋರಿಸಲಾಗುತ್ತದೆ. ಈ ಜಟಾಯು ಪಾರ್ಕ್ ಅನ್ನು ನೀವು ನಿಮ್ಮ ಪಾರ್ಕಿಂಗ್ ಏರಿಯಾದಿಂದ ಕೇಬಲ್ ಕಾರ್ ಮೂಲಕ ಹೋಗಬೇಕಾಗುತ್ತದೆ. ಇಲ್ಲಿ ಮಕ್ಕಳಿಗೋಸ್ಕರ ಹಾಗೂ ದೊಡ್ಡವರಿಗೋಸ್ಕರ ಅಡ್ವೆಂಚರ್ ಪಾರ್ಕ್ ಕೂಡ ಇದೆ. ಈ ಜಟಾಯು ಪಾರ್ಕ್ ಹತ್ತಿರವೇ ಇನ್ನೊಂದು ಬೆಟ್ಟದಲ್ಲಿ ಹೆಲಿಪ್ಯಾಡ್ ಕೂಡ ಇದೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಹೆಲಿಕಾಪ್ಟರ್ ಮೂಲಕ ಬಂದು ಅದ್ಭುತ ಥೀಮ್ ಪಾರ್ಕ್ ಅನ್ನು ಭೇಟಿ ಕೊಡಬಹುದು. ಈ ಜಟಾಯು ಅರ್ತ್ ಥೀಮ್ ಪಾರ್ಕ್ ಬೆಂಗಳೂರಿನಿಂದ ಸುಮಾರು 655 ಕಿಲೋಮೀಟರ್ ದೂರದಲ್ಲಿದ್ದರೆ ಇದಕ್ಕೆ ಹತ್ತಿರವಾದ ರೈಲ್ವೆ ನಿಲ್ದಾಣ ಕೊಲ್ಲಂ ರೈಲ್ವೆ ನಿಲ್ದಾಣವಾಗಿದೆ. ಇದು ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹತ್ತಿರದ ವಿಮಾನ ನಿಲ್ದಾಣ ಎಂದರೆ ಅದು ಕೇರಳದ ರಾಜಧಾನಿ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನವಾಗಿದೆ. ಇದು ಸುಮಾರು 46 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಜಟಾಯು ಪಕ್ಷಿಯ ಬಗ್ಗೆ ಇನ್ನೂ ಹಲವಾರು ಕಥೆಗಳಿವೆ. ಹಾಗೆಯೇ ಚಿಕ್ಕಬಳ್ಳಾಪುರ ಹತ್ತಿರ ಇರುವ ಲೇಪಾಕ್ಷಿಯು ಕೂಡ ಜಟಾಯು ತನ್ನ ಕೊನೆಯ ಉಸಿರಿಳಿದಂತಹ ಜಾಗವೆಂದು ಕೆಲವರು ನಂಬುತ್ತಾರೆ. ಈ ತರಹದ ಮಾಹಿತಿಗಳು ಹಲವಾರು ಪುಸ್ತಕಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬರೆಯಲಾಗಿದೆ. ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ನೀವೇ ಗ್ರಹಿಸಿ ನೀವೇ ನಿರ್ಧಾರ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.